ಪುತ್ತೂರು ಬಂಟ್ವಾಳಗಳಲ್ಲಿ ಕಡಿಮೆ ದರದಲ್ಲಿ ಆಹಾರ ಪೂರೈಸುವ ಇಂದಿರಾ ಕ್ಯಾಂಟೀನ್ ಸೇವೆ ಕಳೆದ 3 ದಿನಗಳಿಂದ ಸ್ಥಗಿತಗೊಂಡಿದೆ. ಪ್ರತಿದಿನ 500ಕ್ಕೂ ಅಧಿಕ ಸಾರ್ವಜನಿಕರು ಇಂದಿರಾ ಕ್ಯಾಂಟೀನ್ನ ಆಹಾರಕ್ಕಾಗಿ ಅವಲಂಬಿಸಿದ್ದು, ಮುಖ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಸಿವಿನಿಂದ ಪಾಠ ಕೇಳುವ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಆಹಾರ ಸಿಗಬೇಕೆಂಬ ಉದ್ದೇಶದಿಂದ ಪ್ರತಿ ತಾಲೂಕಿನಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆಯಬೇಕೆಂಬ ಉದ್ದೇಶದಿಂದ 2018ರಲ್ಲಿ ಸುಳ್ಯ, 2019ರಲ್ಲಿ ಪುತ್ತೂರು, 2020ರಂದು ಬಂಟ್ವಾಳದಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ. ಆಹಾರಕ್ಕಾಗಿ ಸುಳ್ಯದಲ್ಲಿ 500, ಪುತ್ತೂರಲ್ಲಿ 800, ಸುಳ್ಯದಲ್ಲಿ 400 ಜನ ಪ್ರತಿದಿನ ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಆಹಾರಕ್ಕಾಗಿ ಇಂದಿರಾ ಕ್ಯಾಂಟೀನ್ ಅನ್ನೇ ಅವಲಂಬಿಸಿದ್ದಾರೆ. ಆದರೆ ಏಕಾಏಕಿ 3 ತಾಲೂಕಿನ ಇಂದಿರಾ ಕ್ಯಾಂಟೀನ್ ತನ್ನ ಸೇವೆಯನ್ನ ಸ್ಥಗಿತಗೊಳಿಸಿದೆ. ಪುತ್ತೂರಿನಲ್ಲಿ 7 ಸಿಬ್ಬಂದಿ, ಸುಳ್ಯದಲ್ಲಿ 7 ಸಿಬ್ಬಂದಿ, ಬಂಟ್ವಾಳದಲ್ಲಿ 6 ಸಿಬ್ಬಂದಿಗಳು ಇಂದಿರಾ ಕ್ಯಾಂಟೀನ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಮುಖ್ಯ ಅಡುಗೆದಾರ, ಅಡುಗೆ ಸಹಾಯಕ, 2 ಶುಚಿತ್ವ ಸಿಬ್ಬಂದಿಗಳು, ಸಹಾಯಕ ಮ್ಯಾನೇಜರ್, ಓರ್ವ ರಕ್ಷಣಾ ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಮುಖ್ಯ ಅಡುಗೆ ಸಿಬ್ಬಂದಿ ಹಾಗೂ ಸಹಾಯಕ ಮ್ಯಾನೇಜರ್ಗೆ 20,000 ರೂಪಾಯಿ, ಅಡುಗೆ ಸಹಾಯಕ ಹಾಗೂ ರಕ್ಷಣಾ ಸಿಬ್ಬಂದಿಗೆ 8,000 ರೂಪಾಯಿ, ಶುಚಿತ್ವ ಸಿಬ್ಬಂದಿಗಳಿಗೆ 8,000 ರೂಪಾಯಿ ವೇತನ ಸರ್ಕಾರ ನೀಡ್ತಾ ಇದ್ದು, 2020ರ ನವೆಂಬರ್ನಿಂದ ಈವರೆಗೆ ಯಾವುದೇ ವೇತನ ನೀಡಿಲ್ಲ. ಈ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ ಯಾವುದೇ ಸಾರ್ವಜನಿಕ ಸೇವೆ ನೀಡ್ತಾ ಇಲ್ಲ. ಮತ್ತು ತರಕಾರಿ ಏನು ಬಂದಿಲ್ಲ, ಅದಕ್ಕೆ ನಾವು ಬಂದ್ ಮಾಡಿದ್ದೇವೆ. ಸಂಬಳ ಬಂದರೆ ಓಪನ್ ಮಾಡ್ತೇವೆ. ನಾವು 4 ತಿಂಗಳಿಂದ 2 ತಿಂಗಳು ಹಾಕಿದ್ರೆ ಪರವಾಗಿಲ್ಲ. ಏನು ಹಾಕದಿದ್ರೆ ಏನು ಮಾಡೋದು? ಜನ ಎಲ್ಲ ಬರ್ತಾರೆ ಹೋಗ್ತಾರೆ ಮಕ್ಕಳೆಲ್ಲ ಬರ್ತಾರೆ, 200 ಮಕ್ಕಳು ಬರ್ತಾರೆ. ಈಗ ಬಂದು ವಾಪಸ್ ಹೋಗ್ತೀವಿ. ಏನು ಮಾಡಲಿ, ನಾವು ಏನು ಮಾಡಲಿಕ್ಕೆ ಇಲ್ಲ. ಸಂಬಳ ಬಂದರೆ ನಾಳೆ ಓಪನ್ ಮಾಡ್ತೇವೆ. ನಾವು ಸಾಮಾನೆಲ್ಲ ತರ್ತೇವೆ. ಪುತ್ತೂರು ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುವ ಇಂದಿರಾ ಕ್ಯಾಂಟೀನ್ ಪ್ರತಿದಿನ 500ಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳಿಗೆ ಆಹಾರ ಪೂರೈಸ್ತಾ ಇದ್ದು, ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದ್ದರಿಂದ ವಿದ್ಯಾರ್ಥಿಗಳು ಹಸಿವಿನಿಂದ ಪಾಠ ಕೇಳುವಂತಾಗಿದೆ. ಸುಳ್ಯ ಹಾಗೂ ಬಂಟ್ವಾಳದ ಇಂದಿರಾ ಕ್ಯಾಂಟೀನ್ ಮಾರುಕಟ್ಟೆ ಸಮೀಪ ಇದ್ದುದರಿಂದ ಕಾರ್ಮಿಕರಿಗೆ ಹಾಗೂ ಸ್ಥಳೀಯ ವ್ಯಾಪಾರಿಗಳಿಗೆ ಹೆಚ್ಚು ಉಪಯೋಗವಾಗ್ತಾ ಇತ್ತು. ಕಳೆದ ನವೆಂಬರ್ನಿಂದ ಸುಳ್ಯ, ಪುತ್ತೂರು, ಬಂಟ್ವಾಳದ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಸರ್ಕಾರ ವೇತನ ನೀಡಿಲ್ಲ. ಈಗಾಗಲೇ ಹಲವಾರು ಜನಪ್ರತಿನಿಧಿ, ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ರೂ ವೇತನ ಬಿಡುಗಡೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಳೆದ 3ರಿಂದ 4 ತಿಂಗಳಿನಿಂದ ವೇತನ ರಹಿತವಾಗಿ ಇಂದಿರಾ ಕ್ಯಾಂಟೀನ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಪ್ರಸ್ತುತ ನಾವೆಲ್ಲ ವೇತನ ನೀಡುವವರಿಗೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಅಂತ ಸುಳ್ಯ, ಪುತ್ತೂರು, ಬಂಟ್ವಾಳದ ಇಂದಿರಾ ಕ್ಯಾಂಟೀನ್ ಸಹಾಯಕರು ತಿಳಿಸಿದ್ದಾರೆ. 4 ತಿಂಗಳ ಸಂಬಳ ಬರಲಿಲ್ಲ ನಮಗೆ. ಮತ್ತೆ ತರಕಾರಿ ಏನು ಜನ ಎಲ್ಲ ಇದ್ದಾರೆ, ಮಕ್ಕಳೆಲ್ಲ ಬರ್ತಾರೆ ಶಾಲೆಗೆ. ಎಷ್ಟು ಜನ ಬರ್ತಾರೆ? 200 ಮಕ್ಕಳು ಬರ್ತಾರೆ. ಮತ್ತೆ ಬಾಕಿ ಜನ ಎಲ್ಲ ಬರ್ತಾರೆ ಊಟಕ್ಕೆ. ಬೆಳಿಗ್ಗೆ ತಿಂಡಿಗೆ ಸಹ ಜನ ಇದ್ದಾರೆ. ಸುಳ್ಯ, ಪುತ್ತೂರು, ಬಂಟ್ವಾಳಗಳಲ್ಲಿ ಕಡಿಮೆ ದರದಲ್ಲಿ ಆಹಾರ ಪೂರೈಸುವ ಇಂದಿರಾ ಕ್ಯಾಂಟೀನ್ ಸೇವೆ ಕಳೆದ 3 ದಿನಗಳಿಂದ ಸ್ಥಗಿತಗೊಂಡಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.